ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತಹ ದೇಶ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿರುವಂತಹ ಕೃಷಿಕರು ನಮ್ಮ ದೇಶದ ಬೆನ್ನೆಲುಬುಗಳು. ಹೀಗಿರಬೇಕಾದ್ರೆ ಕಾಲ ಬದಲಾಗ್ತಾ ಇದ್ದ ಹಾಗೇನೆ ಕೃಷಿಕರಿಗೆ ಅನುಕೂಲವಾಗುವಂತಹ ಅದೆಷ್ಟೋ ಉಪಕರಣಗಳು, ಸಲಕರಣೆಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದೆ. ಹೊಸತನದ ಆವಿಷ್ಕಾರಗಳು ನಡೆದು ಹೊಸತನದ ಟಚ್ನೊಂದಿಗೆ ಗ್ರಾಹಕರಿಗೆ, ಅದರ ಜೊತೆಗೆ ಕೃಷಿಕರಿಗೆ ಅನುಕೂಲ ಆಗ್ತಾ ಇರುವಂಥದ್ದು. ಇದರ ನಡುವೆ ಕೃಷಿಕರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ, ಹಾಗೇನೆ ಹಳದಿ ರೋಗ ಅನ್ನುವಂಥದ್ದು. ಇದರಿಂದ ಮುಕ್ತಿಯನ್ನ ಪಡೆಯೋದಿಕ್ಕಾಗಿ ಹಲವಾರು ಕಸರತ್ತುಗಳನ್ನ ಕೃಷಿಕರು ಮಾಡಿರ್ತಾರೆ. ಆದ್ರೆ ಕೃಷಿಕರಿಗೆ ದಿವ್ಯ ಔಷಧಿಯಾಗಿ, ಕೃಷಿಕರ ಆಪ್ತ ಮಿತ್ರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಹೈಟೆಕ್ ಪ್ರಾಡಕ್ಟ್ಗಳು, ಹೈಟೆಕ್ ದೋಂಟಿ ಆಗಿರ್ಬೋದು, ಹೈಟೆಕ್ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕೃಷಿಕರಿಗೆ ವರದಾನವಾಗಿದೆ. ಇವತ್ತು ನಾವು ಪುತ್ತೂರಿನಲ್ಲಿರುವಂತಹ ಸುಭದ್ರ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೇನೆ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೇನೆ ಸಮಾವೇಶಕ್ಕೆ ಬಂದಿದ್ದೇವೆ. ಇಲ್ಲಿ ಹೈಟೆಕ್ ದೋಂಟಿಯವರ ಸ್ಟಾಲ್ ಅನ್ನ ಹಾಕಿದ್ದಾರೆ. ಜನರ ರೆಸ್ಪಾನ್ಸ್ ನೋಡಿದ್ರೇನೆ ಯಾವ ರೀತಿಗೆ ಇದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿರುವಂತಹ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಬೇಕು. ಅದರ ಜೊತೆಗೇನೆ ಹೈಟೆಕ್ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡಿದಂತಹ ರೈತರ ಅನುಭವ ಯಾವ ರೀತಿಯಾಗಿದೆ, ಕೃಷಿಯಲ್ಲಿ ಹೇಗೆ ಏಳಿಗೆಯನ್ನ ಕಂಡಿದ್ದಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ದಿನದಲ್ಲಿ ಚಿಗುರಕ್ಕೆ ಶುರುವಾಗುತ್ತೆ. ಮತ್ತೆ ಇನ್ನು ಯಾವುದೇ ತರಹದ ಕೊಳೆ ರೋಗ ಆಗಲಿ, ಎಲೆ ಚುಕ್ಕಿ ರೋಗ ಆಗಲಿ ಒಂದು 3 ತಿಂಗಳ ತನಕನೂ ನಿಮಗೆ ಬಾಧಿಸಲ್ಲ. ಇದೆಲ್ಲ ಸ್ಪ್ರೇ ಮಾಡುವಂತದ್ದೇ ಇರೋದು ನಿಮ್ದಕ್ಕೆ ಬುಡದಲ್ಲಿ ಬರುವಂತ? ಇಲ್ಲ, ಬುಡ ಈ ಎಲೆ ಚುಕ್ಕಿ ರೋಗ, ಕೊಳೆ ರೋಗಕ್ಕೆ ಸ್ಪ್ರೇನೇ ಸರ್. ಅದು ಬಿಟ್ಟು ನಿಮಗೆ ಈಗ ಹರಳುದ್ರತಾ ಇರುತ್ತಲ್ಲ, ಹರಳುದ್ರೋದಕ್ಕೆ ಗುಡುಗುರೋ ಅಂತ ಹೇಳಿ, ಬಯೋ ಗುಡುಗುರೋ ಅಂತ ಹೇಳಿ, ಇದನ್ನ ನೀರಿಗೆ ಮಿಕ್ಸ್ ಮಾಡಿ ಬೇರೆಗೆ ಕೊಡೋದು ಸರ್. 1/2 ಲೀಟರ್ ಬೇರೆಗೆ ಹಾಕಿದ್ರೆ ನಿಮ್ಗೆ ಅದೇನು ಹರಳು ಉದುರ್ತಾ ಇದೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ಸೈಕಲ್ ಈಗ ಪಿಂಗಾರ ಬರುತ್ತಲ್ಲ, ಅವಾಗ ಈ ಸತಿ ನಿಮ್ಗೆ 100 ಕಾಯಿ ಬಿಟ್ಟಿದ್ರೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಇದು ಹಾಕಿರೋದ್ರಿಂದ 140 ಕಾಯಿಯಷ್ಟು ಬರುತ್ತೆ. ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ಕಾಯಿ ಸೈಜ್ ಚೆನ್ನಾಗಿ ದಪ್ಪ ಬರುತ್ತೆ ಅಂಡ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಸ್ಯಾಂಪಲ್ ಹಾಕಿ ಟ್ರೈ ಮಾಡ್ಲಿಕ್ಕೆ ಏನಾದ್ರು ಸರ್ ಇದು ಸ್ಯಾಂಪಲ್ ಸರ್. ಇದು 10 ಲೀಟರ್ಗೆ ಆಗತ್ತೆ ಅಷ್ಟೇ ಇದು. ಸೊ ಇದು 100 ರೂಪಾಯಿ ಆಗತ್ತೆ ಒಂದಕ್ಕೆ. ಇದು ಮತ್ತೊಂದು ಏನು ಹೇಳಿದ್ರೆ ಬಯೋಶಮನ, ಇದು ಸುಳಿ ಕೊಳೆ ರೋಗಕ್ಕೆ ನೀವು ಇದು ಈಗ 15 ಲೀಟರ್ ಮಿಕ್ಸ್ ಮಾಡಿ ಎಷ್ಟು ಹಾಕ್ಬೇಕು? 10 ಲೀಟರ್ಗೆ ಮಿಕ್ಸ್ ಮಾಡಿ ನೀವು ಒಂದು ಮರಕ್ಕೆ 1/2 ಲೀಟರ್ ಹಾಕ್ಬೇಕು. ಸ್ಪ್ರೇ ಇಲ್ಲ, ಬೇರೆಗೆ ಹಾಕೋದು. ಸ್ಪ್ರೇ ಮಾಡೋದು? ಇದು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋದು. ಹೌದು. ಅದು ಎಷ್ಟು ಲೀಟರ್ ಮಿಕ್ಸ್? ಅದು 10 ಲೀಟರ್. ಇದು 10 ಲೀಟರ್. ಹೌದು ಸರ್. ಇದು 1/2 ಲೀಟರ್ ಹಾಕಬೇಕು. ಹೌದು, 1/2 ಲೀಟರ್. ಹೌದು. ಎಷ್ಟು ಬೇಕಾಷ್ಟು ಸ್ಪ್ರೇ ಮಾಡೋದು. ಹೌದು. ಹೈಟೆಕ್ ದೋಂಟಿ HM ಬಾಲಸುಬ್ರಹ್ಮಣ್ಯ ಈ ಸ್ಟಾಲ್ನಲ್ಲಿ ಕೃಷಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂತಹ ಹುಳುಗಳ ಬಾಧೆ ನಿಮ್ಮಲ್ಲಿ ಇದ್ರೆ ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ದಿವ್ಯ ಔಷಧ ಇದೆ. ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಯಾ, ಐ ಆಮ್ ಸೂಪರ್ ಸರ್. ಓಕೆ, ಈ ಸ್ಟಾಲ್ಗೆ ಬಂದ್ರು ಅಂತ ಹೇಳಿದ್ರೆ ಗ್ರಾಹಕರಿಗೆ ಅವರ ಕೃಷಿಗೆ ಬಾಧಿಸ್ತಾ ಇರುವಂತಹ ಹುಳುಗಳಿಂದ ಮುಕ್ತಿಯನ್ನ ಪಡೆಯುವಂತ ದಿವ್ಯ ಔಷಧ ಖಂಡಿತವಾಗ್ಲೂ ಸಿಗುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಈಗ ನೀವು ಹೇಳ್ದಂಗೆ ಎಲೆ ಚುಕ್ಕಿ ರೋಗ ಅನ್ನೋದು, ಹಳದಿ ಎಲೆ ರೋಗ ಅನ್ನೋದು ನಮ್ಮ ಅಡಿಕೆ ಕೃಷಿಗೆ ಒಂದು ಕೊರೋನಾ ವೈರಸ್ ಥರ ಒಂದು ಮಹಾಮಾರಿಯಾಗಿ ಬಂದಿದೆ. ಖುಷಿ ವಿಚಾರ ಏನಪ್ಪ ಅಂತಂದರೆ, ಈಗ 50-60 ವರ್ಷದಿಂದ ಹಳದಿ ಎಲೆ ರೋಗ ಬಾಧಿಸಿದೆ. ಅದಕ್ಕೆ ಏನೂ ಪರಿಹಾರ ಕಂಡು ಬಂದಿರಲಿಲ್ಲ. ಈಗ ನನ್ನ ಕೈಯಲ್ಲಿರೋದು ಒಂದು ಹಳದಿ ಬಯೋಶಮನ ಅಂತ ನಮ್ಮ ಪ್ರಾಡಕ್ಟು. ಇದು ಒಂದು ಸಾವಯವ ನ್ಯಾನೋ ಟೆಕ್ನಾಲಜಿ ಔಷಧಿ. ಇದರಿಂದ ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗಕ್ಕೆ ನಾವು ಮುಕ್ತಾಯ ಹಾಡಿದ್ದೀವಿ. ಹೇಗೆ ಇದು ವರ್ಕ್ ಆಗುತ್ತೆ ಅಂತಂದರೆ, ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಹೊಡೆದ ತಕ್ಷಣವೇ ಒಂದು ಚುಕ್ಕಿ ಪಕ್ಕ ಇನ್ನೊಂದು ಚುಕ್ಕಿ ಬರೋದಿಲ್ಲ. ಹಾಗೆಯೇ ಗರಿಗಳ ಸಿಂಗಾರ ಬಂದ್ಬಿಟ್ಟು ಅಥವಾ ಚಿಗುರು ಬಂದ್ಬಿಟ್ಟು ಒಂದೇ ವಾರದಲ್ಲಿ ಹಸಿರಾಗಿ ಶೈನಿಂಗ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ತಿಂಗಳಲ್ಲಿ ಒಂದು 30% ಚೇಂಜಸ್ ಕಾಣುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಮ ಗರಿಗಳು ಈ ಥರ ಒಣಗೋಗಿರುತ್ತೆ, ಅದು ಈ ಥರ ಹಸಿರಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೋಡ್ಬೋದು ನಮಗೆ ಎಲೆ ಚುಕ್ಕಿ ರೋಗದ ಲಕ್ಷಣಗಳು. ಸೊ ಇದನ್ನು ಹೊಡೆದು ಒಂದು 3 ಮಂತ್ಸಲ್ಲೇ ಸಂಪೂರ್ಣ ಒಂದು 30% ಗಿಡ ಬದಲಾವಣೆ ಆಗೋಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಅಡಿಕೆ ಅಲ್ಲದೇನೆ ಕಾಳುಮೆಣಸು, ನಮ್ಮ ಕಾಫಿ, ಆಮೇಲೆ ಕೊಳೆ ರೋಗಕ್ಕೆ ನಾವು 3 ಸತಿ ಔಷಧಿಯನ್ನು ಹೊಡಿತೀವಿ.
ಸೊ ತುಂಬ ಲೇಬರು ಹಾಗೂ ನಮಗೆ ಔಷಧಿನೂ ಖರ್ಚಾಗತ್ತೆ ರೈತರಿಗೆ. ಇದು ಒಂದು ಸ್ಪ್ರೇಯಲ್ಲಿ ಕೊಳೆ ರೋಗ 3 ತಿಂಗಳ ತನಕ ಕಂಟ್ರೋಲ್ ಆಗುತ್ತೆ. ಇದು ಇಡೀ ಜಗತ್ತಲ್ಲಿ ಈ ರೀತಿಯ ರಿಸಲ್ಟ್ಸು ಎಲ್ಲೂ ಕಂಡು ಬಂದಿಲ್ಲ. ಆಮೇಲೆ ಇದು ನಾವು ಸಾವಿರಾರು ರೈತರಿಗೆ ಇದನ್ನು ಕೊಟ್ಟು ಅವ್ರ ತೋಟದಲ್ಲಿ 1 ರಿಂದ 2 ವರ್ಷದ ತನಕ ರಿಸಲ್ಟ್ಸ್ ಇರೋ ರೈತರ ಫೋನ್ ನಂಬರ್ಗಳನ್ನು ಕೊಡ್ತೀವಿ, ಅಥವಾ ಪ್ಲಾಟ್ ವಿಸಿಟ್ ಕೂಡ ರೈತರು ಮಾಡಬಹುದು. ನೆಕ್ಸ್ಟ್ ಮುಖ್ಯವಾದ ರೈತರಿಗೆ ಸಮಸ್ಯೆ ಏನಪ್ಪ ಅಂತಂದರೆ, ತರಕಾರಿ ಬೆಳೆ ಹಾಗೂ ಹೂವಿನ ಬೆಳೆ ಅಥವಾ ಹಣ್ಣಿನ ಬೆಳೆ ಆಗಬಹುದು, ಅದಕ್ಕೆ ವಿಲ್ಟಿಂಗ್ ಅಥವಾ ಫಂಗಸ್ ಬರುತ್ತೆ. ಅದಕ್ಕೂ ಎಲ್ಲ ಫಂಗಸ್, ವೈರಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಇದೊಂದು ಔಷಧಿ ನಮ್ಮ ಹೈಟೆಕ್ ಬಯೋಶಾಮನ ವರ್ಕ್ ಆಗುತ್ತೆ. ನೆಕ್ಸ್ಟು ಕೀಟ ಬಾಧೆ ಬರುತ್ತೆ. ಇವಾಗ ರೈನೋಸರಸ್ ಕೀಟ, ರೆಡ್ ಮೈಟ್ ಕೀಟ, ಬಸವನ ಹುಳು, ಈ ಥರ ತುಂಬ ಕೀಟಗಳು ಬಾಧೆ ಇದೆ ತೋಟಗಳಲ್ಲಿ. ಅದರಿಂದನೂ ಈ ಎಲೆ ಚುಕ್ಕಿ ಅನ್ನೋದು ಹರಡುತ್ತೆ. ಅಂದರೆ ರೆಡ್ ಮೈಟ್ ಸ್ಪೆಸಿಫಿಕಲಿ ಅದು ಎಲೆ ಚುಕ್ಕಿನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ನಮ್ಮಲ್ಲಿ ಇವಾಗ ಬಂದಿರೋ ತಂತ್ರಜ್ಞಾನದಲ್ಲಿ 1 ಸತಿ ಸ್ಪ್ರೇ ಕೊಟ್ಟರೆ 6 ತಿಂಗಳ ತನಕ ಹುಳು ತಿರುಗಿ ಆ ಗಿಡಕ್ಕೆ ಅಟ್ಯಾಕ್ ಮಾಡಬಾರ್ದು. ಅಪ್ ಟು 12 ಮಂತ್ಸ್ ತನಕನೂ ಅದ್ರಲ್ಲಿ ಪ್ರೊಟೆಕ್ಷನ್ನು, 6 to 12 ಮಂತ್ಸ್ ತನಕ ಪ್ರೊಟೆಕ್ಷನ್ ಇರುತ್ತೆ. ಯಾವುದೇ ಹಣ್ಣಿನ ಗಿಡ, ಹೂವಿನ ಗಿಡ ಅಥವಾ ತರಕಾರಿ ಬೆಳೆಗೆ ಈ ಟೈಪ್ ಔಷಧಿಯನ್ನು ಹೊಡ್ಕೊಂಡು ತಾವು ವಿಷಮುಕ್ತ ಆಹಾರವನ್ನು ಯೂಸ್ ಮಾಡಿ ತಮ್ಮ ಬೆಳೆಗಳನ್ನು ರಕ್ಷಿಸ್ಕೋಬಹುದು. ಹಾಗೆ ನಮ್ಮಲ್ಲಿ ಇನ್ನೊಂದು ಟೆಕ್ನಾಲಜಿ ಇದೆ, ಅದು ರೂಟ್ ಮಿರಾಕಲ್ ಅಂತ. ಏನಕ್ಕೆ ಇದಕ್ಕೆ ರೂಟ್ ಮಿರಾಕಲ್ ಅಂತ ಹಾಕಿದ್ದೀವಿ ಅಂದರೆ, ಪ್ರಕೃತಿಯಲ್ಲಿ ವ್ಯಾಮ್ ಅಂತ ಒಂದು ಮೈಕ್ರೋರೈಸಾ ಅಂತ ಒಂದು ಫಂಗಸ್ ಇದೆ. ಅದು ಬೇರನ್ನು 2ರಷ್ಟು ಉದ್ದ ಬೆಳೆಸುತ್ತೆ. ಬೇರಿನ ರೂಟ್ ಹೇರ್ಸ್ ಏನಿದೆಯೋ ಅದು 100 ಟೈಮ್ಸ್ ಜಾಸ್ತಿ ಬೆಳೆಯುತ್ತೆ. ಅದರಿಂದ ಏನಾಗುತ್ತೆ, ನಾವು ಹಾಕಿರೋ ಗೊಬ್ಬರ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಅವಾಗೇನಾಗುತ್ತೆ, ಭೂಮಿಯಲ್ಲಿದ್ದ ಮೈಕ್ರೋನ್ಯೂಟ್ರಿಯೆಂಟು ಹಾಗೂ ಮ್ಯಾಕ್ರೋನ್ಯೂಟ್ರಿಯೆಂಟು NPK ಮಳೆ ತೊಳ್ಕೊಂಡು ಹೊಟ್ಟೋಗುತ್ತೆ. ಅದಕ್ಕೆ ಸಾಯಿಲ್ ಲೀಚಿಂಗ್ ಅಂತ ಹೇಳ್ತೀವಿ. ಅದನ್ನು ಈ ವ್ಯಾಮ್ ಫಂಗಸ್ದು ಬೇರು ಚೆನ್ನಾಗಿ ಬೆಳೆದಿರೋದ್ರಿಂದ ಅದು ಪ್ರಿವೆಂಟ್ ಆಗುತ್ತೆ. ನೆಕ್ಸ್ಟು ಬರಗಾಲದಲ್ಲಿ ಮಳೆ ಯಾವಾಗ ಕಡಿಮೆ ಇರುತ್ತೋ, ನೀರಿನ ಅಭಾವ ಇರುತ್ತೋ, ಆವಾಗಲೂ ಕೂಡ ಈ ಬೇರಿನ ನಾವು ಸಮೃದ್ಧಿ ಇರೋದ್ರಿಂದ ವ್ಯಾಮ್ ಫಂಗಸ್ ಹಾಕಿದರೆ ಅದನ್ನು ಕೂಡ ತಡೆಗಟ್ಟಬಹುದು. ಹಾಗೆಯೇ ನಮ್ಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಅದು ಸಿಂಗಾರ ಒಣಗುವಿಕೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಅಡಿಕೆ ಗರಿಗಳು ಸಿಂಗಾರ ಒಣಗೋಗುತ್ತೆ. ಅದನ್ನು ಎಲ್ಲರೂ ಏನು ಅನ್ಕೋತಾರೆ, ಫಂಗಸ್ಸು ಅಥವಾ ಕೀಟ ಬಾಧೆ ಅನ್ಕೋತಾರೆ. ಅದು ಹೆಚ್ಚಿನ ಭಾಗದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಬರುತ್ತೆ. ಅದು ಒಂದು ಗಿಡಕ್ಕೆ ಖರ್ಚು ಬರೀ 5 ರೂಪಾಯಿ ಬರುತ್ತೆ ಅಷ್ಟೇ. ಹಾಗೆ ನಮ್ಮಲ್ಲಿ ಬಯೋ ಫರ್ಟಿಲೈಸರ್ ಇದೆ. ಇದೆಲ್ಲದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಕೊಟ್ಟರೆ 5 ರೂಪಾಯಿ ಒಂದೊಂದು ಔಷಧಿ ಒಂದು ಗಿಡಕ್ಕೆ ಖರ್ಚು ಬರುತ್ತೆ. ನಮ್ಮ ಫಂಗಸ್ಸು ಕೀಟ ಬಾಧೆ ಔಷಧಿಗಳು ಒಂದು ಗಿಡಕ್ಕೆ ಆವ್ರೇಜು ಅಡಿಕೆ ಗಿಡಕ್ಕಾದರೆ 10 ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ. ಓಕೆ ಸರ್, ಇದನ್ನ ಯಾವ ಕೃಷಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ? ಹೌದು, ಒಳ್ಳೆ ಕ್ವಶನ್. ಈಗ ಅಡಿಕೆಗೆ ಎಲೆ ಚುಕ್ಕಿ ರೋಗ ಬಂದಾಗ ಇದು 1 ಲೀಟರ್ ಔಷಧಿಯನ್ನು 200 ಲೀಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಆವ್ರೇಜ್ 1 ಲೀಟರ್ ಸ್ಪ್ರೇ ಮಾಡಿದ್ರೆ ಸಾಕು. ನಮ್ಮ ಸಿಂಗಾರ ಒಣಗುವಿಕೆಗೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಹೇಳಿದ್ವಲ್ಲ, ಅದನ್ನು ಅರ್ಧ ಲೀಟ್ರ್ ಕೊಟ್ಟರೆ ಸಾಕು. ಸೊ ಒಂದು ಗಿಡಕ್ಕೆ 10 ರೂಪಾಯಿ ಬರುತ್ತೆ ಇದು ಖರ್ಚು ಎಲೆ ಚುಕ್ಕಿ ರೋಗಕ್ಕೆ. ಸಿಂಗಾರ ಒಣಗುವಿಕೆಗೆ ಬರೀ 5 ರೂಪಾಯಿ ಖರ್ಚು ಬರುತ್ತೆ. ಹಾಗೆ ನಮ್ಮ ಕೀಟ ಬಾಧೆನೂ ಅಷ್ಟೇ 10 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬರುತ್ತೆ. 1 ಲೀಟ್ರನ್ನ 200 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಹೊಡಿಬೇಕು. ಯಾವಾಗ ಹೊಡಿಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ನವೆಂಬರ್ ತಿಂಗಳು, ನಮ್ಮಲ್ಲಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ತನಕ ತುಂಬ ಮಳೆ ಬಂದು ಅತಿ ಹೆಚ್ಚು ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಆಗೋಗಿದೆ. ಸೊ ಇವಾಗ ನವೆಂಬರ್ ತಿಂಗಳಲ್ಲಿ ನಾವು ಈಗ ಸ್ಪ್ರೇ ಮಾಡಿದ್ರೆ, ಈಗ ಇದು ಡಿಸೆಂಬರ್ ನವೆಂಬರಲ್ಲಿ ಗರ್ಭ ಕಚ್ಚೋ ಟೈಮು, ಅಂದರೆ ಸಿಂಗಾರ ಒಡೆಯೋ ಟೈಮು. ಆಗ ಗಿಡದಲ್ಲಿ ರೋಗದ ಇಲ್ಲದೇ ಇದ್ದರೆ ಮುಂದಿನ ವರ್ಷಕ್ಕೆ ಒಳ್ಳೆ ಇಳುವರಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಬಂದ ತಕ್ಷಣ ಹೊಡೆಯೋದು ಒಳ್ಳೆಯದು. ಸೊ ಇವಾಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ, ಆಮೇಲೆ ನೆಕ್ಸ್ಟು ಮೇ ಎಂಡಲ್ಲಿ, ಯಾಕಂದರೆ ನೆಕ್ಸ್ಟು ಜೂನ್ನಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆವಾಗ ಫಂಗಸ್ ಬರುತ್ತೆ, ಆವಾಗ ಪ್ರಿವೆಂಟಿವ್ ಆಗಿ ಕೊಡಿ. ಈಗ ಇರೋ ಇನ್ಫೆಕ್ಷನ್ನ ಕ್ಯೂರ್ ಮಾಡೋದಕ್ಕೆ ಕೊಡಬೇಕು. ಓಕೆ ಸರ್, ಇವಾಗ ಕೀಟಗಳ ಬಾಧೆಯಿಂದಾಗಿ ನಮ್ಮ ಕೃಷಿಯನ್ನು ಏಳೋದೇ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇರುತ್ತೆ. ಅಂತ ಕೃಷಿಗೆ ಬಳಕೆ ಮಾಡಿ ಏಳಿಗೆ ಕಂಡಂತ ಕೃಷಿಕರು ಯಾರಾದ್ರೂ ಇದ್ದಾರೆ, ಅದ್ರ ಬಗ್ಗೆ ಹೇಳೋದು? ಈಗ ತುಂಬಾ ಜನ ಕೃಷಿಕರಿದ್ದಾರೆ. ಈಗಲ್ಲಿ ನಮ್ಮಲ್ಲಿ ಈ ಪುತ್ತೂರು ಭಾಗದಲ್ಲಿ ಒಬ್ರು ರಾಮಕೃಷ್ಣ ಅನ್ನೋರು ಕೃಷಿಕರಿದ್ದಾರೆ, ಅವರು ಸ್ಪ್ರೇ ಮಾಡಿ ತಗೊಂಡಿದ್ದಾರೆ. ತೀರ್ಥಹಳ್ಳಿ ಭಾಗದಲ್ಲಿ ರಾಮಣ್ಣ ಮತ್ತು ಉಮೇಶ್ ಬಿಕ್ಕೊಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿದ್ದಾರೆ. NR ಪುರ ಕೊಪ್ಪ ಭಾಗದಲ್ಲಿ ರಾಮಸ್ವಾಮಿ ಅನ್ನೋರು ಶೆಟ್ಟಿಗಂದೆ ಅನ್ನೋ ಗ್ರಾಮ, ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಹಾಗೂ ಒಂದು ರೈತ ಮುಖಂಡರು ಕೂಡ. ಹಾಗೆಯೇ ಒಂದು ಅಟ್ಲೀಸ್ಟ್ ಒಂದು 2000 ರೈತರು ತೊಗೊಂಡಿದ್ದಾರೆ. ಎಲ್ಲೂ ನಮಗೆ
ಇದು ಫೈಲ್ಯೂರ್ ಆಗಿದೆ ಅಂತ ಬಂದಿಲ್ಲ, ಎಲ್ಲ ಕಡೆ ಪಾಸಿಟಿವ್ ರಿಸಲ್ಟ್ಸ್ ಇದೆ. ಅವರವರ ತಾಲೂಕು ಅನುಗುಣವಾಗಿ ಯಾರಿಗಾದ್ರೂ ಏನೇ ಇಂಥ ಪ್ಲಾಟ್ ವಿಸಿಟ್ ಮಾಡಬೇಕು, ಯಾರಿಗೆ ರಿಸಲ್ಟ್ ಬಂದಿದೆ ಆ ಕೃಷಿಕರನ್ನು ನೋಡಬೇಕು ಅಂತಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520ಗೆ ಸಂಪರ್ಕಿಸಿ, ನಾವು ಅವರ ಫೋನ್ ನಂಬರ್ ಕೊಡ್ತೀವಿ. ಓಕೆ ಸರ್, ಇವಾಗ ತುಂಬಾ ಜನರಿಗೆ ಇರುತ್ತೆ ಹಾಕಿದ ತಕ್ಷಣನೇ ರಿಸಲ್ಟ್ ಸಿಗಬೇಕು ಅಂತ, ಬಟ್ ಇದರ ರಿಸಲ್ಟ್ ಸಿಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಹೌದು, ಇದರಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ಏನಾಗುತ್ತೆ, ಇದರ ರಿಸಲ್ಟ್ ಹೊಡೆದ ತಕ್ಷಣ ಒಂದು ಗರಿಯಲ್ಲಿ ಎಲೆ ಚುಕ್ಕಿ ಇರುತ್ತಲ್ಲ, ಅದರ ಪಕ್ಕದಲ್ಲಿ ಎಕ್ಸ್ಟ್ರಾ ಎಲೆ ಚುಕ್ಕಿ ಬರಲ್ಲ, ಅದು ಸಿಗೋ ಫಸ್ಟ್ ರಿಸಲ್ಟು. ಅದು ಹೊಡೆದ ತಕ್ಷಣವೇ ಸಿಗುತ್ತೆ. ಒಂದು ವಾರದಲ್ಲಿ ಚಿಗುರು ಹಸಿರಾಗತ್ತೆ. ಅದನ್ನು ನಾವು ಕಾಣಬೇಕಂದ್ರೆ 5 ರಿಂದ 15 ಅಡಿ ಎತ್ತರದ ಗಿಡಗಳಿಗೆ ಹೊಡೆದು ಕಣ್ಣಲ್ಲಿ ಅದರದ್ದು ಗ್ರೋತ್ ನೋಡಬಹುದು ನಾವು. ಇವಾಗ 60-70 ಅಡಿ ಗಿಡಗಳಿಗೂ ಇದೇ ರಿಸಲ್ಟ್ ಬಂದಿರುತ್ತೆ, ಆದರೆ ಕಣ್ಣಲ್ಲಿ ನಮಗೆ ಕಾಣೋದು 5 ರಿಂದ 15 ಅಡಿ ಗಿಡಕ್ಕೆ ನಾವು ಕಣ್ಣಲ್ಲಿ ನೋಡ್ಬೋದು. ಎತ್ತರದ ಗಿಡಕ್ಕೆ ನಾವು ಬೈನಾಕ್ಯುಲರು ಅಥವಾ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿದಾಗ ಕಾಣುತ್ತೆ. ಬಟ್ 1 ವಾರಕ್ಕೇನೆ ಚಿಗುರು ಹಸಿರಾಗಿ ಬದಲಾವಣೆ ಆಗುತ್ತೆ. 1 ತಿಂಗಳಲ್ಲಿ ಒಂದು 30% ಗಿಡ ಹಸಿರಾಗತ್ತೆ. ಆಮೇಲೆ ಮುಂದೆ ಎಲೆ ಚುಕ್ಕಿ ಬಂದಿದ್ದು ಹೋಗೋದಿಲ್ಲ, ಆದರೆ ಅದರ ಪಕ್ಕದಲ್ಲಿ ಎಲೆ ಚುಕ್ಕಿ ಬಂದು ಗಿಡ ಹಾಳಾಗಲ್ಲ. ಇದನ್ನು ಹೊಡೆದ ನಂತರ 3 ತಿಂಗಳಲ್ಲಿ ಗಿಡ ಸಂಪೂರ್ಣ ಬದಲಾವಣೆ ಆಗಿರುತ್ತೆ. ಓಕೆ, ರೈತರು ಕೃಷಿಯನ್ನೇ ನಂಬಿರ್ತಾರೆ. ಕೃಷಿಗೆ ಏನಾದ್ರೂ ಸ್ವಲ್ಪ ಆಚೀಚೆ ಆಯ್ತು ಅಂತ ಹೇಳಿದ್ರು ತಲೆನೋವಾಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವರ ತಲೆನೋವನ್ನ ದೂರ ಮಾಡುವಂತ ಯೋಚನೆಯನ್ನ ನೀವು ಮಾಡಿರುವಂತದ್ದು. ಇದರ ಪ್ಲಾನ್ ಪ್ರಾರಂಭ ಆಗಿದ್ದು ಹೇಗೆ? ಇದೇನಾಯ್ತು, ನಾನು ಅಮೆರಿಕದಲ್ಲಿ ಕಾರ್ ಡಿಸೈನ್ ಮಾಡ್ತಾ ಇದ್ದೆ. ಆಗ ಜನರು ಮರದಿಂದ ಬಿದ್ದು ಸಾಯ್ತಾ ಇದ್ರು. ನನ್ನ 1 ಎಕರೆ ತೋಟ ನಮ್ಮ ತಂದೆಯವರು ಬಿಟ್ಟು ಹೋಗಿದ್ದ ತೋಟದಲ್ಲಿ ಯಾಕೆ ಒಬ್ಬ ರೈತ ತನ್ನ ಜೀವವನ್ನ ರಿಸ್ಕ್ ಮಾಡ್ಕೊಂಡು ಮರ ಹತ್ತಕ್ಕೆ ಅಂತ ಹೋಗಿ ಮರ ಹೊತ್ತಬಾರ್ದು, ಲೈಫ್ ರಿಸ್ಕ್ ಮಾಡ್ಕೋಬಾರ್ದು ಅಂತ ದೋಟಿ ಅನ್ನೋ ಪ್ರಾಡಕ್ಟ್ ಮಾಡಿದೆ. ಅದನ್ನೆಲ್ಲ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ರೈತರು ಸಕ್ಸಸ್ ಮಾಡಿದ್ರು. ನನಗೆ ಈಗ ಎಲೆ ಚುಕ್ಕಿ ರೋಗ ಬಂದಿರೋ ಸಮಸ್ಯೆ ಗೊತ್ತಾದ್ಮೇಲೆ ನಮ್ಮ ಸೈಂಟಿಸ್ಟ್ ತಂಡಕ್ಕೆ ನಾನು ಇದನ್ನ ಗಮನಕ್ಕೆ ತಂದು ಇದಕ್ಕೆ ನಮ್ಮ ರಿಸರ್ಚ್ನ ಬೇಕಾದ ಹಣ ಹೂಡಿಕೆ ಮಾಡಿ ನನ್ನ ತೋಟದಲ್ಲಿ ಹಾಗೆ ಆತ್ಮೀಯರ ಕೃಷಿಕರ ತೋಟದಲ್ಲಿ ಒಂದು 3 ವರ್ಷದಿಂದ ನಾವು ಟೆಸ್ಟ್ ಮಾಡಿದ್ವಿ. ಯಾಕಂದರೆ ಎಲೆ ಚುಕ್ಕಿ ರೋಗ, ಹಳದಿ ರೋಗದಿಂದ ನಮ್ಮ ಅಡಿಕೆ ಕೃಷಿಕರ ಜೀವನ ಆಲ್ಮೋಸ್ಟು ಸರ್ವನಾಶ ಹೋಗ್ತಾ ಇದೆ. ಯಾಕೆಂದರೆ ತೋಟನೇ ಕಳೆದೋಗ್ತಾ ಇದೆ. ಸೊ ಹಾಗಾಗಿ ಈ ಫೀಲ್ಡಲ್ಲಿ ನಾನು ರಿಸರ್ಚ್ ಮಾಡಿಸಿ ಈಗ ಇದಕ್ಕೆ ನಾವು 100% ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡೋಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ. ಅಷ್ಟು ಒಳ್ಳೆ ರಿಸಲ್ಟ್ಸ್ ಕಾಣ್ತಾ ಇದೆ. ಓಕೆ ಸರ್, ಕೃಷಿಕರ ಆಪ್ತ ಮಿತ್ರರಾಗಿ ಅವರ ತಲೆನೋವನ್ನ ದೂರ ಮಾಡಿದ್ದೀರಾ. ಅದರ ಜೊತೆಗೇನೆ ಕೃಷಿಯ ಮೇಲಿನ ಒಲವು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ ಸರ್ ನೀವು ಮಾತಾಡುವಾಗ. ಕೃಷಿಕರಿಗೆ ಇಂಥ ಒಳ್ಳೆಯ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ ರೈತರ ಮಿತ್ರರೇ, ಇದು ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು. ತಮಗೆಲ್ಲ ಗೊತ್ತಿದ್ದಂಗೆ ನಾವು ಇವಾಗ 8 ವರ್ಷದಿಂದ ಅಡಿಕೆ ಮರಕ್ಕೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡೋಕ್ಕೆ ತುಂಬ ಲೇಬರ್ ಅಭಾವ ಇತ್ತು. ಅದಕ್ಕೆ ಈ ಥರ ದೋಟಿಯನ್ನು ಮಾಡಿದ್ವಿ. ಹಾಗೆಯೇ ಇದನ್ನು ಈಗ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲೂ ಇದನ್ನು ಅಡಿಕೆ ಕುಯ್ಲಿಗೆ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರ ಹತ್ರ ಈ ದೋಟಿ ಇತ್ತೋ ಅವರೆಲ್ಲರೂ ಈ ಸತಿ ವಿಪರೀತ ಮಳೆ ಆದರೂ ಎಲೆ ಚುಕ್ಕಿ ರೋಗ ಹಾಗೂ ಕೊಳೆ ರೋಗದಿಂದ ತಮ್ಮ ಅಡಿಕೆನ ಉಳಿಸ್ಕೊಂಡಿದ್ದಾರೆ. ಈಗ ನಮ್ಮ ದೋಟಿಗೆ ನಾವು ಎಕಾನಮಿ ಮಾಡೆಲ್ ಅಂತ ಮಾಡಿದ್ದೀವಿ. ಇದು ನಿಮಗೆ 25,000ದಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಇದು ಎಷ್ಟು ಹಗುರ ಬರುತ್ತೆ. ಆಮೇಲೆ ಈ ದೋಟಿಗಳಿಗೆ ಕರೆಂಟ್ ಹೊಡೆಯೋ ಸಮಸ್ಯೆ ಇತ್ತು ಮುಂಚೆ. ಸೊ ಈಗ ಪ್ರತಿ ಲಾಕಲ್ಲೂ ಕರೆಂಟ್ ಫಿಲ್ಟರ್ ಹಾಕಿದ್ದೀವಿ. 440 ವೋಲ್ಟೇಜ್ ತನಕ ಈ ಕರೆಂಟ್ ಫಿಲ್ಟ್ರಲ್ಲೇ ಕರೆಂಟು ಕಟ್ ಆಗಿಬಿಡುತ್ತೆ. ಈಗ 11,000 ವೋಲ್ಟೇಜ್ ಕರೆಂಟ್ಗೆ ಕೆಳಗಡೆಗೆ ಒಂದು ನಾವು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡ್ತೀವಿ. ಆ ಪ್ರೊಟೆಕ್ಷನ್ ಕೈಯಲ್ಲಿ ಹಿಡ್ಕೊಂಡಾಗ 98% ಕರೆಂಟು ಈ ಕೆಳಗಡೆ ಪೈಪಿಗೆ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಕರೆಂಟ್ ಹೊಡೆಯಲ್ಲ ಅಂತ ಹೇಳ್ತಾ ಇಲ್ಲ, ಮನುಷ್ಯನ ಜೀವಕ್ಕೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಕೊಟ್ಟಿರ್ತೀವಿ ನಾವು. ಸೊ ತಮಗೇನೇ ಮಾಹಿತಿ ಬೇಕಾದಲ್ಲಿ ನಮ್ಮ ಫೋನ್ ನಂಬರ್ 9606142520 ಇದಕ್ಕೆ ಸಂಪರ್ಕಿಸಿ. ಈಗ ಸರ್ಕಾರದಿಂದ ಸಹಾಯಧನ ಅನ್ನೋದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲ ರೈತರು ಸರ್ಕಾರಕ್ಕೆ ಹಾಗೂ ಕೃಷಿ ಇಲಾಖೆಗೆ ಈ ಸಹಾಯಧನವನ್ನು ತಿರುಗಿ ಓಪನ್ ಮಾಡೋದಕ್ಕೆ ವಿನಂತಿಸ್ಕೊಳ್ಳಿ. ಆ್ಯಂಡ್ ನಿಮಗೆ ನಮ್ಮಲ್ಲಿ ಅತಿ ಕಡಿಮೆ ದರದಿಂದ 25,000ದಿಂದ 86,000 ತನಕ ದೋಟಿಗಳು ಸಿಗುತ್ತೆ. ಧನ್ಯವಾದ. ಪಿಂಗಾರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾಗಿರುವಂತಹ ರಾಮಕಿಶೋರ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಪ್ರಗತಿಪರ ಕೃಷಿಕರಾಗಿದ್ದುಕೊಂಡು ಹೈಟೆಕ್ ಆಗಿರುವಂತಹ ಪ್ರಾಡಕ್ಟ್ಗಳನ್ನು ನೀವು ಕೂಡ ಯೂಸ್ ಮಾಡಿರ್ಬೋದು ಸರ್. ಹೇಗಿದೆ ಅದರ ಫಲಿತಾಂಶ ಅಂತ ಕೇಳೋದಾದ್ರೆ ಸರ್? ನಾವು ಪಿಂಗಾರ ರೈತ ಉತ್ಪಾದಕ ಕಂಪನಿಯಲ್ಲಿ 2022ರಲ್ಲಿ ನಾವು ದೋಟಿ ತಂಡ ಅಂತ ಒಂದು ಕಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ಅಡಿಕೆ ಪತ್ರಿಕೆಯವರು ಇರ್ಬೋದು, ಕ್ಯಾಂಪ್ಕೋದವರು ಇರ್ಬೋದು, ಅವರು 2 ಸಂಸ್ಥೆಗಳು ಸೇರಿಕೊಂಡು
CPCRIಯಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿ ದೋಟಿಯನ್ನು ಉಪಯೋಗಿಸಬೇಕು ಅನ್ನೋದನ್ನು ಹೇಳೋದಕ್ಕೆ ನಮ್ಮನ್ನು ಕರೆದಿದ್ರು. ನಾವು ಅಲ್ಲಿ ಹೋಗಿ ಪ್ರಾತ್ಯಕ್ಷಿಕೆ ನೋಡಿದ ನಂತರ 2022ರಲ್ಲಿ ನಾವು ಪಿಂಗಾರದಲ್ಲಿ ಒಂದು ಅಡಿಕೆ ಕೌಶಲ್ಯ ಪಡೆ ಅನ್ನುವಂಥ ಒಂದು ಪಡೆಯನ್ನು ಕಟ್ಟಿದ್ದೀವಿ. ಅದರಲ್ಲಿ ನಾವು ದೋಟಿಯನ್ನು ಉಪಯೋಗಿಸಿಕೊಂಡು ನಾವು ರೈತನಿಗೆ ಫೋನ್ ಮಾಡಿದಲ್ಲಿಗೆ ನಾವು ಹೋಗಿ ನಾವು ಈ ದೋಟಿಯಲ್ಲಿ ಅಡಿಕೆ ಕೊಯ್ಲಿರ್ಬೋದು ಅಥವಾ ಸ್ಪ್ರೇ ಕೊಡುವಂಥದ್ದಿರ್ಬೋದು, ಇಂತಹ ಸಿಂಪಡಣಾ ಕೆಲಸಗಳನ್ನು ಮಾಡಲಿಕ್ಕೆ ನಾವು ದೋಟಿಯನ್ನು ಉಪಯೋಗಿಸ್ತಾ ಇದ್ವಿ. ಈ ದೋಟಿ ಎಷ್ಟು ನಮಗೆ ಉಪಕಾರ ಕೊಟ್ಟಿದೆ ಅಂತಂದರೆ, ನಾವು 3 ದೋಟಿಯಲ್ಲಿ ಪ್ರಾರಂಭ ಮಾಡಿದಂಥದ್ದು ಇವತ್ತು ನಮ್ಮಲ್ಲಿ 40 ದೋಟಿ ಇದೆ. ಬಾಲಸುಬ್ರಹ್ಮಣ್ಯಂ ಅವರ ಈ ಹೈಟೆಕ್ ದೋಟಿ 40 ನಮ್ಮಲ್ಲಿ ಇದೆ. ಅಂದರೆ 100 ಜನ ಇದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಯಲ್ಲಿ. ಸೊ ಇದು ನಮಗೆ ಉತ್ತಮ ರಿಸಲ್ಟ್ ಕೊಟ್ಟಿದೆ, ಉತ್ತಮ ಹೆಸರು ಕೊಟ್ಟಿದೆ, ಉತ್ತಮ ಆದಾಯವೂ ಬಂದಿದೆ. ಯಾಕೆಂದರೆ ಹೆಚ್ಚಿನ ರೈತರು ಇದನ್ನು ಅವಲಂಬಿಸಿದ್ದಾರೆ. ಈಗ ಪಿಂಗಾರಕ್ಕೆ ನಮಗೆ ಆರ್ಡರ್ ಕೊಡುವಂಥದ್ದು, ನಮಗೆ ಫೋನ್ ಮಾಡಿದರೆ ನಾವು ಅವರ ಮನೆಗೆ ಹೋಗಿ ಅಲ್ಲಿ ಇರುವಂಥ ತೋಟದಲ್ಲಿ ಕೆಲಸ ಮಾಡಿ ನಾವು ಬರ್ತೀವಿ. ಹಾಗಾಗಿ ಒಳ್ಳೆಯ ಪ್ರಾಡಕ್ಟ್ ಅಂತ ನಾನು ಹೇಳ್ತೇನೆ. ಕೃಷಿಕರಾಗಿರುವಂಥ ಎಲಿಯಾಸ್ ಮೆಂಡೋನ್ಸಾ ಸರ್ ಇದ್ದಾರೆ. ಇವರು ಹೈಟೆಕ್ ಪ್ರಾಡಕ್ಟ್ಗಳನ್ನು ಬಳಸಿ ತಮ್ಮ ಕೃಷಿಯಲ್ಲಿ ಇವರು ಲಾಭವನ್ನು ಪಡ್ಕೊಂಡಿದ್ದಾರೆ. ಎಸ್, ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಿಮ್ಮ ಊರು ಸರ್? ನನ್ನ ಮೂಡುಬಿದ್ರಿ ತಾಲೂಕು, ಕುಚ್ಚಮೂರು ಗ್ರಾಮ, ಆಕೋಡೆ ಎಂಬಲ್ಲಿ ವಾಸಿಸುತ್ತೇನೆ. ಓಕೆ ಸರ್. ಹೈಟೆಕ್ ಪ್ರಾಡಕ್ಟ್ ಹೇಗಿದೆ ಅಂತ, ನಿಮಗೆ ಯಾವ ರೀತಿಯಾಗಿ ಇದು ಅನುಕೂಲ ಆಗಿದೆ ಅಂತ? ಹಾಂ, ಹೈಟೆಕ್ ಪ್ರಾಡಕ್ಟ್ ಅಂದರೆ ನಾವು ಮೊದಲಿಗೆ ದೋಂಟಿ ಕೊಂಡೋದದ್ದು. ದೋಂಟಿ ಯಾಕೆಂದರೆ ನಮಗೆ ಈ ಕೊಳೆ ರೋಗ ಎಲ್ಲ ಬಂದು ಸರ್ವನಾಶ ಆಗ್ತಿತ್ತು. ಮತ್ತು ಬೇಕಾದಾಗ ನನಗೆ ಕೂಲಿ ಕೆಲಸಗಾರರು ಸಿಗುತ್ತಿರಲಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದು ಅಂತ ಇದನ್ನು ತೆಗೆದುಕೊಂಡು ನಾವು ಸ್ವಲ್ಪ ಸ್ಪ್ರೇ ಮಾಡಿ ಮತ್ತು ಕೊಳೆ ರೋಗ ಬರುವಾಗ ಸ್ವಲ್ಪ ಜಾಗೃತರಾಗಲಿಕ್ಕೆ ನಮಗೆ ಸಾಧ್ಯವಾಯಿತು. ತದನಂತರ ನಮಗೆ ಎಲೆ ಚುಕ್ಕಿ ರೋಗ ಬಾಧಕಗಳು ಬಂದು ಪ್ರಾರಂಭವಾಯಿತು. ಅದರಲ್ಲಿ ಅಡಿಕೆ ತುಂಬ ನಷ್ಟವಾಗುತ್ತಾ ಇತ್ತು. 22ರಲ್ಲಿ 25 ಕ್ವಿಂಟಾಲ್ 27 ಕ್ವಿಂಟಾಲ್ ಇದ್ದ ಅಡಿಕೆ 23ರಲ್ಲಿ 18 ಕ್ವಿಂಟಾಲ್, 24ರಲ್ಲಿ 9 ಕ್ವಿಂಟಾಲ್, 25ರಲ್ಲಿ ಈಗ 9 ಆಗುವುದು ಕಷ್ಟ ಅಂತ ಕಾಣ್ತದೆ. ಹೀಗಿರುವಾಗ ನನಗೆ ಭಯವಾಯಿತು, ಏನು ಮಾಡೋದು ಅಂತ ಹೇಳುವಾಗ ಇವರ ದೋಂಟಿಯವರ ಬಾಲಸುಬ್ರಹ್ಮಣ್ಯಂರವರ ಪರಿಚಯ ಇತ್ತು. ಅವರಿಗೆ ಫೋನ್ ಮಾಡುವಾಗ ಅವರು ವಿಷಯ ತಿಳಿಸಿದರು, ಶಮನ ಹಾಕು ಅಂತ. ಹಾಗೆ ಸ್ಪ್ರೇ ಮಾಡಿದ್ದೇನೆ. ಒಂದು ನವೆಂಬರ್ನಲ್ಲಿ ಹಾಕಿ ಮಾಡಿಸಿದ್ದೇನೆ. ಈಗ ಡಿಸೆಂಬರ್ 2ನೇ ವಾರ. ಈಗ ಸ್ವಲ್ಪ ರಿಸಲ್ಟ್ ಉಂಟು. ನಾನು ನೆರೆಗೆ ಬೇರೆ ತೋಟ, ನನ್ನ ಅಣ್ಣಂದಿರ ತೋಟಕ್ಕೆ ನೋಡುವಾಗ ನಮ್ಮ ತೋಟಕ್ಕೂ ತುಂಬ ವ್ಯತ್ಯಾಸ ಉಂಟು. ಆದ್ದರಿಂದ ನಾನು ಮತ್ತೆ ನ್ಯೂಟ್ರಿವೇಟ್ ಹಾಕಿದ್ದೇನೆ. ಒಂದು 200 ಗಿಡಕ್ಕೆ ಅವರೇ ಕೊಟ್ಟ NPK ಕೂಡ ಹಾಕಿದ್ದೇನೆ. ಸ್ವಲ್ಪ ಚೇಂಜಸ್ ನನಗೆ ಕಾಣ್ತದೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ. ಹೈಟೆಕ್ ದೋಟಿ ಹಾಗೇನೆ ಹೈಟೆಕ್ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಲ್ಲ. ಖಂಡಿತವಾಗ್ಲೂ ಹೈಟೆಕ್ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದಂತಹ ಕೃಷಿಕರ ಮೊಗದಲ್ಲಿ ನಗು ಇದೆ. ಯಾಕೆಂತ ಕೇಳಿದ್ರೆ ತಮ್ಮ ಕೃಷಿಯಲ್ಲಿ ಇವರು ಉತ್ತಮವಾಗಿರುವಂತಹ ಏಳಿಗೆಯನ್ನ ಕಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಕೀಟಗಳ ಬಾಧೆ ಇಲ್ಲದೆ, ಯಾವುದೇ ರೀತಿಯಾದ ರೋಗಗಳ ಬಾಧೆ ಇಲ್ಲದೆ ಕೃಷಿ ಉತ್ತಮವಾಗಿ ನಡೀತಾ ಇದೆ ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಹೈಟೆಕ್ ಪ್ರಾಡಕ್ಟ್ ನಿಮಗೆ ಕೂಡ ಬೇಕು, ನಿಮ್ಮ ಕೃಷಿಗೆ ಕೂಡ ನೀವು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ನಾವು ಹಾಕಿದ್ದೀವಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ. ಈ ಮೂಲಕ ನಿಮ್ಮ ಕೃಷಿಯನ್ನ ನೀವು ಜೋಪಾನ ಮಾಡಿಕೊಳ್ಳಿ, ಕೃಷಿಯಲ್ಲಿ ಏಳಿಗೆಯನ್ನ ಕಾಣಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ